ಸರ್ಕಾರದಲ್ಲಿ ಅಕ್ಕಿ ಯಾವತ್ತೂ ತುಂಬಿದೆ, ಸಂಪತ್ತು ಯಾವಾಗಲೂ ತುಂಬಿದೆ. ನಮ್ಮ ಸಂಪತ್ತು ಅಂದ್ರೆ ತಳ ಇಲ್ಲದ ಬಾವಿ, ಅರಸಾಂತಿ ಗುಂಡಿ, ನೆಲೆಯದಾಂತಿ ಗುಂಡಿ, ಅರಸಾಂತಿ ಗುಂಡಿಯಿಂದ ನಿಮ್ಮ ಗುರುತಿಸಲಾರದಷ್ಟು ಸಂಪತ್ತು ಕ್ಷೇತ್ರ. ಆದರೆ ನೀವು ದಾನ ಧರ್ಮ ಮಾಡಬೇಕು, ಪರೋಪಕಾರ ಮಾಡ್ತಾ ಹೋಗ್ಬೇಕು ಅಂತ ಅವರು ಆದೇಶವನ್ನ ಕೊಡ್ತಾರೆ. ಆಗ ಅವ್ರು ಹೇಳ್ತಾರೆ, ನೀವೆಲ್ಲಿಯಾದ್ರೂ ತಿಳಿದು ತಪ್ಪು ಮಾಡಿದರೆ, ನೀವು ತುಳುವಿನಲ್ಲಿ ತಿಳಿದು ತಪ್ಪು ಮಾಡಿದರೆ ಕೈಯಲ್ಲಿದ್ದ ಎಣ್ಣೆ ಕಣ್ಣಿಗೆ ಹೋದೀತು ಅಂತ. ಅಂದ್ರೆ ನಿಮಗೆ ಉರಿಯುವಾಗ ಗೊತ್ತಾದೀತು, ಗೊತ್ತಾಗ್ಲಿಕ್ಕಿಲ್ಲ ಅಂತ. ಇವತ್ತು ಕಳೆಯುವ ಶಬ್ದ ಕೇಳಲಿಕ್ಕಿಲ್ಲ, ಬೀಳುವಾಗ ಗೊತ್ತಾದೀತು ಅಂತಂದ್ರೆ ಟೂ ಲೇಟ್. ನೀವು ಎಚ್ಚರಿಕೆ ವಹಿಸ್ತಾ ಇದ್ರೆ ಕಡಿಯುವ ಶಬ್ದ ಕೇಳಲಿಕ್ಕಿಲ್ಲ, ಬೀಳುವ ಶಬ್ದ ಕೇಳಿತ್ತು ಅಂತ ಅವರು ಹೇಳ್ತಾರೆ. ಮೂರನೇದಾಗ ಒಂದು ಹೇಳ್ತಾರೆ, ಇವತ್ತು ಎಲ್ಲಿನಷ್ಟಿದ್ದದ್ದು ಕುಂಬಳಕಾಯಷ್ಟು ಕೊಳತು ಹೋದಿತ್ತು ಹೆಗಡೆಯವರೇ ಅಂತ ಹೇಳ್ತಾರೆ. ಇದು ಪ್ರತಿ ತಿಂಗಳು ನಾನು ಕೇಳುವಂಥದ್ದು. ನನಗೆ ನಿಮಗಿಂತ ಹೆಚ್ಚು ಧರ್ಮದೇವತೆಗಳನ್ನು ಎದುರಿಸುವಾಗ ಅವರಲ್ಲಿ ಉತ್ತರ ಕೊಡಬೇಕಾದ ನೈತಿಕವಾದ ಬಲ ನನ್ನಲ್ಲಿ ಇರಬೇಕು. ನೈತಿಕ ಬಲ ಇಲ್ಲದಿದ್ರೆ ಧರ್ಮದೇವತೆಗಳ ಮುಂದೆ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನನಗೆ ನಿಮ್ಮ ಮುಂದೆ ನಾನು ನಿಂತು ಇಷ್ಟು ಸ್ಪಷ್ಟವಾಗಿ, ಇಷ್ಟು ಶಾಂತವಾಗಿ ಮಾತಾಡ್ತಾ ಇದ್ದೀನಿ. ಹೃದಯದಲ್ಲಿ ಯಾವುದೇ ಕಲ್ಮಶ ನನಗಿಲ್ಲ, ನನ್ನ ಕುಟುಂಬಕ್ಕಿಲ್ಲ, ನಮ್ಮ ಸಂಬಂಧಿಕರಿಗಿಲ್ಲ. ನಾವೆಲ್ಲರೂ ಕೂಡ ಬಹಳ ಸತ್ಯದಿಂದ ಇದ್ದೇವೆ, ನ್ಯಾಯದಲ್ಲಿ ಇದ್ದೇವೆ. ಯಾವುದೇ ಕಾರಣದಿಂದ ನಮ್ಮಲ್ಲಿ ತಪ್ಪಾಗದಂತ ಎಚ್ಚರಿಕೆ ವಹಿಸಿ. ಯಾಕಂದ್ರೆ ಮತ್ತೆ ನಾನು ಮುಂದಿನ ಸಂಕ್ರಮಣಕ್ಕೆ ಧರ್ಮದೇವತೆಗಳ ಮುಂದೆ ಹೋಗಿ ನಿಲ್ಲಬೇಕು, ಇಲ್ಲ ನಾನು ಅವರಿಗೆ ಉತ್ತರ ಕೊಡಬೇಕು. ಹಾಗಾಗಿ ಅವರು ಹೇಳ್ತಾರೆ, ನಿಮ್ಮಿಂದ ತಿಳುವಳಿಕೆಯಿಂದ ತಪ್ಪಾಗಿದ್ರೆ ನಾವು ಕ್ಷಣ ಮಾತ್ರದಲ್ಲಿ ಶಿಕ್ಷೆ ಕೊಡ್ತೇವೆ, ಇಲ್ಲದಿದ್ರೆ ವರ್ಷ ಕಾಯ್ತೇವೆ ಅಂತ ಹೇಳ್ತಾರೆ. ವಾರ 12 ವರ್ಷ ನಾವು ಕಾಯ್ತೇವೆ ಅಂತ ಹೇಳಿ. ಅಂದ್ರೆ ನಿಮ್ಮಿಂದ ತಪ್ಪಾಗದಿದ್ರೆ 12 ವರ್ಷ ನಾವು ಕಾಯ್ತೇವೆ, ಇಲ್ಲದಿದ್ರೆ ಬೆಳಿಗ್ಗೆ ಬಿತ್ತಿದ್ರಂತೆ ಸಾಯಂಕಾಲ ಕೊಯ್ದ್ರಂತೆ ಅಂತ ಹೇಳಿ ಅಪಕೀರ್ತಿ ಬೇಡ ಧರ್ಮಸ್ಥಳಕ್ಕೆ ಅಂತ ಮಾತನ್ನು ಅವರು ಹೇಳಿದ್ದಾರೆ. ಇದು ಪ್ರತಿ ತಿಂಗಳು ನಾನು ಕೇಳ್ತೇನೆ. ಇದರ ಮಾತಿನ ಅರ್ಥ ಏನು ಅಂತಂದ್ರೆ, ನಾವೆಲ್ಲರೂ ಕೂಡ ನೈತಿಕವಾಗಿ ಶಕ್ತಿವಂತರಾದ, ನೈತಿಕವಾಗಿ ನಮ್ಮಲ್ಲಿ ಆತ್ಮಶಕ್ತಿ ವಿಶ್ವಾಸ ಸರಿಯಾಗಿದ್ದರೆ ಮಾತ್ರ ನಾವು ಮಾಡಬಹುದಲ್ಲ, ಇಲ್ಲದಿದ್ರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮಗೆ ಯಾವಾಗಲೂ ಈ ಧರ್ಮದೇವತೆಗಳನ್ನು ಒಪ್ಪಿಸುವಂಥದ್ದು, ಮಂಜುನಾಥ ಸ್ವಾಮಿಗೆ ಮುಂದೆ ಹೇಳಿಕೆ ಮಾಡಿ ಒಪ್ಪಿಸುವಂಥದ್ದಕ್ಕೆ ಇರುವಷ್ಟು ಪ್ರಾಶಸ್ತ್ಯ ಮನುಷ್ಯನ ಒಪ್ಪಿಸೋಕ್ಕಿಲ್ಲ, ಮನುಷ್ಯ ಒಪ್ಪಿಸ ಸಾಧ್ಯವಿಲ್ಲ. ಹಾಗಾಗಿ ಅನೇಕ ರೀತಿಯ ಅಪಚಾರದ ಮಾತುಗಳು, ಅಪಚಾರದ ವಿಚಾರಗಳು ಬಂದಿದೆ. ಇದಕ್ಕೆ ಯಾವುದಕ್ಕೂ ನಾನು ಇಷ್ಟೇ ಸರ್ಕಾರವನ್ನು ಕೇಳ್ಕೊಳ್ತೇನೆ, ಕೋರ್ಟುಗಳನ್ನು ನಾನು ಕೇಳ್ಕೊಂಡು ನೀವು ಏನು ಬೇಕಾದ ತನಿಖೆ ಮಾಡಿ, ಯಾವ ಬೇಕಾದ ತನಿಖೆ ಮಾಡಿ. ಈಗ ನಮಗೆ ಬಹಿರಂಗವಾಗಿ ಯಾರು ಹೇಳ್ತಾರೆ ಅವರು ಎಲ್ಲವನ್ನೂ ಕೂಡ ಸರ್ಕಾರಕ್ಕೆ ಒಪ್ಪಿಸಿ, ನೀವು ಕೋರ್ಟುಗಳಿಗೆ ಒಪ್ಪಿಸಿ, ನ್ಯಾಯಕ್ಕೆ ಕೇಳಿ. ನ್ಯಾಯಕ್ಕಾಗಿ ನಾವು ತಲೆ ಬಗ್ಗಿಸಲೇಬೇಕಾಗಿದೆ. ನಾವೇನು ಈ ಪ್ರಪಂಚದಲ್ಲಿ ಅಜೇರಲ್ಲ, ಅಥವಾ ನಾವು ಯಾರು ಕೂಡ ಕಾನೂನನ್ನು ಮೀರಿ ಹೋಗುವವರಲ್ಲ. ಯಾವ ಕಾನೂನಿನ ವಿಮರ್ಶೆ ಇದ್ರೂ ಕೂಡ ಅದು ಮಾಡಲಿ, ಯಾವ ಕಾನೂನಿನ ಪ್ರಕಾರ ಅವರ ತನಿಖೆಗಳಿರೋದಾಗಲಿ. ಆದರೆ ಕಾನೂನು ಬಿಟ್ಟು ಮಾತಾಡುವಂತ ಮಾತುಗಳು ನಿಲ್ಲಬೇಕು. ಅದಕ್ಕಾಗಿ ಇವತ್ತು ನಮ್ಮ ಇಲ್ಲಿ ಶಶಿಧರ ಶೆಟ್ಟರು ಮತ್ತು ಇಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ನನಗೆ 2 ಬಹಳ ಪ್ರಾಮುಖ್ಯವಾದ ಶಿವಗಣಗಳನ್ನು ಮಂಜುನಾಥ ಸ್ವಾಮಿ ಕಳಿಸಿದ್ದಾರೆ. ಆ ಇಬ್ಬರಿಂದಾಗಿ ಇವತ್ತು ನಾನು ಇಲ್ಲಿ ನಿಲ್ಲುವಂತಾಯ್ತು, ನಿಮ್ಮ ಮುಂದೆ ನಿಲ್ಲುವಂತಾಯ್ತು. ಅವರು ಯಾರಂತ ಹೆಸರು ಹೇಳೋದಿಲ್ಲ. ಆ 2 ಶಕ್ತಿಗಳು, ಒಬ್ಬರು ಬೆಂಗಳೂರಿಂದ, ಒಬ್ಬರು ಈ ಕಡೆ ನಮ್ಮ ಕುಂದಾಪುರ ಭಾಗದಲ್ಲಿ ನಿಂತುಕೊಂಡು ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಅವರು ಸತ್ಯವನ್ನು ಶೋಧನೆ ಮಾಡಿದ್ದಾರೆ, ಸತ್ಯವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ, ಸತ್ಯವನ್ನು ನಮ್ಮ ಮುಂದೆ ಇಟ್ಟು ಅವರು ಸತ್ಯಕ್ಕೆ ಬೆಂಬಲವನ್ನು ಕೊಡಿ. ಹಾಗಾಗಿ ನಾನು ಅವರಿಗೆ ಇಷ್ಟೇ ಹೇಳ್ತೇನೆ, ನೀವು ಮಾಡಿರುವಂತದ್ದು ನ್ಯಾಯವಾದ ಕಾರ್ಯ. ನೀವು ನಮಗೆ ಉಪಕಾರ ಮಾಡಲಿಲ್ಲ, ಆದರೆ ಸತ್ಯಕ್ಕೆ ಕಾರ್ಯ ಮಾಡಿದ್ದೀರಿ, ಸತ್ಯಕ್ಕಾಗಿ ಸೇವೆ ಮಾಡಿದ್ದೀರಿ. ಮಂಜುನಾಥ ಸ್ವಾಮಿ